ಕೊರೋನಾ ರೋಗ ಒಂದು ಹಂತದಲ್ಲಿ ಪ್ರಪಂಚ ನಿರ್ನಾಮಕ್ಕೆ ಬಂದಿದೆ ಎಂಬ ಮಾತಿದ್ರೂ ಮತ್ತೊಂದು ಹಂತದಲ್ಲಿ ಗಮನಿಸಿದ್ರೆ ಸಂಬಂಧಗಳನ್ನು ಬೆಸೆಯಲು ಕಾರಣವಾಗಿದೆ ಎಂದರೂ ತಪ್ಪಾಗಲಾರದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಜಾತಿಮತ ಪಕ್ಷಭೇದ ಮರೆತು ಕೊರೋನಾ ವಿರುದ್ಧ ಹೋರಾಟ ನಡೆಸಬೇಕಾಗಿದೆ ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಹೇಳಿದರು. ಅವರು ಬ್ರಹ್ಮ ವೈದ್ಯರುಗಳ ಗರುಡಿಯಲ್ಲಿ ಉಡುಪಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನೀಡಲ್ಪಡುವ ದಿನಸಿ ಕಿಟ್ ವಿತರಿಸಿ ಮಾತನಾಡಿದರು. ಇಡೀ ಪ್ರಪಂಚವು ಈ ರೋಗ ಆವರಿಸುತ್ತೆ. ಹೆಚ್ಚಿನೊಂದು ರೋಗ ಇನ್ನಿತರ ನೆಕ್ಕು ದುಂಬುಲ ಮಾತ್ರ ಇಕ್ಕಿ ನನ್ನ ಮಾತ್ರ ಹೊಂದಿದೆ. ಈ ರೋಗವನ್ನು ಎದುರಿಸೋಣ ನಮ್ಮ ಮಾತೆಲ್ಲ ಮರ್ಕೊಂಡು ಜಾತಿ ಧರ್ಮ ಭಾಷೆ ಎರಡು ಪಕ್ಷ ಎರಡಕ್ಕ ಅಂತಾರಾಷ್ಟ್ರೀಯ ಪಟ್ಟೋಡೆ ನೆಕ್ತಿ ನಿನ್ನೆ ನಿಭಾಯಿಸಿ ಅವ್ರ ಹೆಚ್ಚಿನ ಕೆಲಸ ಕಾರ್ಯ ಮಾಡ್ಬೋದು. ಒಂದು ರೀತಿಯಲ್ಲಿ ಮಾನವ ಒಂದು ಜನ್ಮದ ನಿರ್ನಾಮಗೋಸ್ಕರ ಈ ಹೋಗಿ ರೋಗ ಪತ್ರ ಮಾಡಲ ತಪ್ಪಾವಲ್ಲ. ನೆಕ್ಕೋಸ್ಕರ ಇನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಪೂರ ಅನೇಕ ರೀತಿಯ ಕಾರ್ಯಕ್ರಮ ಲಾಕ್ಡೌನ್ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಮಾಡೋದು. ಪಡುಬಿದ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳ 400 ಕುಟುಂಬಗಳಿಗೆ ಆಯಾ ವಾರ್ಡ್ನ ಗ್ರಾಮ ಪಂಚಾಯತ್ ಸದಸ್ಯರ ಮೂಲಕ ಕಿಟ್ ವಿತರಿಸಲು ಚಾಲನೆ ನೀಡಲಾಯಿತು. ಈ ಸಂದರ್ಭ ಮಾತನಾಡಿದ ಕಾಪು ಬ್ಲಾಕ್ ಕಾಂಗ್ರೆಸ್ ನವೀನ್ ಚಂದ್ರ ಸುವರ್ಣ, ಈ ಕಷ್ಟದ ಸಂದರ್ಭದಲ್ಲಿ ಮನುಷ್ಯರಿಗೆ ಸಹಕಾರ ಮಾಡುವ ಮೂಲಕ ಕೊರೋನಾ ರೋಗದ ವಿರುದ್ಧ ಹೋರಾಟ ನಡೆಸುವುದು ಅನಿವಾರ್ಯ ಎಂದರು. ನಮ್ಮ ಸಹೃದಯಿಗಳು ದಾನಿಗಳು ಎಲ್ಲರೂ ಇದಕ್ಕೆ ಕೈ ಜೋಡಿಸ್ತಾರೆ. ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರು ಕೂಡ ಅದಕ್ಕೆ ಬೇಕಾದಷ್ಟು ಅವರ ವೈಯಕ್ತಿಕ ನೆಲೆಯಲ್ಲಿ ಮತ್ತು ಎಲ್ಲ ದಾನಿಗಳ ಸಹಕಾರದಿಂದ ಇಷ್ಟರ ತನಕ ಕೂಡ ಅವರು ತುಂಬ ಸಹಕಾರವನ್ನು ಮಾಡಿದ್ದಾರೆ. ಇನ್ನೂ ಮುಂದೆ ಹೋಗಿ ಇವತ್ತು ಬ್ಲಾಕಿಂದ ಕೂಡ ನಾವು ಆಹಾರದ ಟಿಕೆಟ್ಗಳ ಅಕ್ಕಿಯನ್ನು ವಿತರಣೆ ಮಾಡಿದ್ದಾರೆ. ಅದಕ್ಕೆ ಸ್ವಲ್ಪ ಸೇರಿಸಿ ಇಲ್ಲಿ ಅದೊಂದು ದೊಡ್ಡ ಮಟ್ಟದಲ್ಲಿ ಕೊಡುವಷ್ಟು ಪಡುಬಿದ್ರಿಯ ನೀವೆಲ್ಲ ಇಲ್ಲಿ ಸಹಕಾರವನ್ನು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ಯಾರಿಗೆ ಏನು ತೊಂದರೆ ಆಗ್ತದೆ, ಬಹುಶಃ ಲಾಕ್ಡೌನ್ ಮುಗಿದರೂ ಕೂಡ ನಾವು ಭಾಳ ಕಷ್ಟದ ದಿನಗಳನ್ನು ಎದುರಿಸಲಿಕ್ಕೆ ಉಂಟು ಅಂತ ನನಗೆ ಭಾಸ ಆಗ್ತಾ ಉಂಟು. ಯಾಕಂತೇಳಿದರೆ ಯಾರಿಗೂ ಕೆಲಸ ಇಲ್ಲ, ಪ್ರಪಂಚವೇ ಲಾಕ್ಡೌನ್ ಆಗಿದೆ. ಈ ಸಂದರ್ಭದಲ್ಲಿ ಬಹುಶಃ ಇಲ್ಲಿ ಮುಗಿಯುವುದಿಲ್ಲ. ನಿರಂತರವಾಗಿ ನಾವು ಯಾರಿಗೆ ಅಗತ್ಯ ಉಂಟು ಆ ಅಗತ್ಯ ವಸ್ತುಗಳನ್ನು ಮುಟ್ಟಿಸುವಲ್ಲಿ ನಮ್ಮ ಊರಿನ ಹೆಚ್ಚಿನ ದಾನಿಗಳು. ಈ ಸಂದರ್ಭ ಕಾಂಗ್ರೆಸ್ ಮುಖಂಡರಾದ ನವೀನ್ ಚಂದ್ರ ಜೆ ಶೆಟ್ಟಿ, ದಮಯಂತಿ ಅಮೀನ್, ಕರುಣಾಕರ್ ಪೂಜಾರಿ, ದಿನೇಶ್ ಕೋಟ್ಯಾನ್, ಲೋಕೇಶ್ ಕಂಚಿನಡ್ಕ, ಗಿರಿಧರ್ ಪೂಜಾರಿ ಮೊದಲಾದವರು ಹಾಜರಿದ್ದರು.